ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿರೋದು ಅಬುದಾಬಿನಲ್ಲಿ. ಇಲ್ಲಿ ಹೊಸದಾಗಿ ನ್ಯಾಷನಲ್ ಅಕ್ವೇರಿಯಂ ಅಂತ ಓಪನ್ ಆಗಿದೆ. ಇಲ್ಲಿ 46,000ಕ್ಕಿಂತ ಹೆಚ್ಚು ಎಕ್ವೇರಿಯಂ ಸ್ಪೀಶೀಸ್ ಹಾಗೆಯೇ ಕೆಲವೊಂದು ಆನಿಮಲ್ಸ್ ಕೂಡ ಇದೆ. ಅದು ಯಾವುದು ಏನು ಅಂತ ನೋಡಬೇಕು. ತುಂಬಾ ವಿಭಿನ್ನವಾಗಿದೆಯಂತೆ. ಇಟ್ಸ್ ನಾಟ್ ಗೋನ್ ಬಿ ಬೋರಿಂಗ್. ನಾರ್ಮಲ್ ಎಕ್ವೇರಿಯಂ ಥರ ಖಂಡಿತವಾಗ್ಲೂ ಇರಲ್ಲ. ಇದು ಹೇಗೆ ಇದೆಯಂತ ನಾನು ನೋಡಬೇಕು. ಎನಿವೇಸ್ ಹೋಗೋಣ. ದೀಪು ನಿಮಗೆ ಸಾಕಷ್ಟು ಡೀಟೇಲ್ಸ್ನ ತಿಳಿಸ್ತೀನಿ. ಕಮಾನ್. ಇದೇ ಆ ನ್ಯಾಷನಲ್ ಎಕ್ವೇರಿಯಂ. ಎಷ್ಟು ದೊಡ್ಡದಾಗಿದೆ. ಈ ಬಿಸಿಲಿಗೆ ನಮ್ಮ ಟ್ಯಾಕ್ಸಿ ಡ್ರೈವರ್ ನಮ್ಮನ್ನು ಎಲ್ಲೋ ಬಿಟ್ಟಿದ್ದಾರೆ. ಇವಾಗ ನಾವು ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ತುಂಬ ಬಿಸಿ ಅಲ್ಲ, ಬಿಸಿ ತಾಪ ಹೆಂಗಿದೆ ಅಂದರೆ ಅದು ಏನಂತ ಹೇಳ್ತೀನಿ, ಹೀಟ್. ಹೀಟ್ ಜಾಸ್ತಿ ಆಗಿದೆ. ಬಟ್ ವ್ಯೂ ಮಾತ್ರ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಮಿಡಲ್ ಈಸ್ಟ್ನ ಅತಿ ದೊಡ್ಡ ಎಕ್ವೇರಿಯಂ ಅಲ್ಲಿ ಎಷ್ಟು ಕ್ರೀಚರ್ಸ್ ಇದೆ, ಇದರ ಟಿಕೆಟ್ ಪ್ರೈಸ್ ಎಷ್ಟು ಸೇಫ್ ಆಗಿರುವಂಥ ಜಾಗ, ಬನ್ನಿ ನೋಡೋಣ. ದೀಪು, ಇವಾಗ ಫೀಲಿಂಗ್ ಬೆಟರ್? ಎ ಸಿ ಇದೆ. ಬಿಸಿಲನ್ನ ದಾಟ್ ಬಂದ್ವಿ. ಸೊ ಗುಡ್. ನನ್ನ ಐ ಕಲರ್ ಹೇಗಿದೆ ಅಂತ ಹೇಳಿ. ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೊಂದು ಟಿಪ್. ಇಲ್ಲಿ ಒಂದು 3 to 4 hours ಆದರೂ ಬೇಕಾಗುತ್ತೆ ಎಲ್ಲ ಆಕ್ಟಿವಿಟೀಸ್ನ ಕವರ್ ಅಪ್ ಮಾಡೋದಕ್ಕೆ. ಎಕ್ವೇರಿಯಮ್ಗೆ ಬಂದಿದ್ದೀವಿ. ವಾಸನೆ ಮೀನುಗಳೆಲ್ಲ ಐತಲ್ಲ, ಫುಲ್ ವಾಸನೆ, ತುಂಬ ಸ್ಟ್ರಾಂಗ್ ಪಂಜೆಂಟ್ ಸ್ಮೆಲ್. ಎಕ್ಸಾಜರೇಟ್ ಮಾಡ್ತಾ ಇಲ್ಲ, ಒಂದು ಫಿಶ್ ಮಾರ್ಕೆಟಿಗೆ ಬಂದಂಗೆ ಸ್ಮೆಲ್ ಆಗ್ತಾ ಇದೆ. ಇಟ್ಸ್ ವೆರಿ ಕ್ಲೀನ್. ಬಟ್ ಅಷ್ಟೇ ಭಯ ಆಗ್ತಾ ಇದೆ ನನಗೆ. ಐ ಡೋಂಟ್ ನೋ ವೈ, ತುಂಬ ಭಯ ಅನ್ನಿಸ್ತಾ ಇದೆ. ಲೆಟ್ಸ್ ಗೋ. ಬನ್ನಿ, ನನ್ನ ಜೊತೆನೇ ಬಂದಿದ್ದೀವಿ. ಪ್ರತಿಯೊಂದು ಮೀನನ್ನ ಈ ಥರ ಬರೆದಿಟ್ಟಿದ್ದಾರೆ, ಯಾವ್ಯಾವ ಮೀನು ಅಂತ. ಇಲ್ಲಿ 4 ವೆರೈಟಿ ಮೀನಿದೆ. ಈ ಮೀನುಗಳಿಗೆ ಎಷ್ಟು ಜಾಗ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಎಷ್ಟೊಂದು ಮೀನಿದೆ. ಇಲ್ಲಿ ನೋಡಿ, ಡುಮ್ಮ ಟರ್ಟಲ್, ದೊಡ್ಡ ಟರ್ಟಲ್. ಇದು ತುಂಬ ದೂರ ಇದೆ, ಈಸಿಲಿ ಮುಟ್ಟಕ್ಕಾಗೋದೇ ಇಲ್ಲ. ಮೀನು ನೋಡಿ. ಇದು ರೆಡ್ ಸಿ ವ್ರೆಕ್ ಅನ್ನೋ ಏರಿಯಾಕ್ಕೆ ಹೋಗ್ತಾ ಇದೀವಿ. ಈ ಥರದ್ದು ಹತ್ತಿದೆಯಾ? ಓಕೆ. ವಾವ್, ಎಷ್ಟು ಚೆನ್ನಾಗಿದೆ. ಬ್ಯೂಟಿಫುಲ್. ಬೇರೆ ಲೋಕಕ್ಕೆ ಬಂದಾಗಿದೆ. ಅಲ್ಲಿ ನೋಡಿದ್ರೆ ಅಟ್ಲಾಂಟಿಕ್ ಕೇವ್, ಅದು 3ನೇ ಜಾಗ. ನಿಜ ನೋಡೋದಕ್ಕೂ ಕ್ಯಾಮ್ರಾದಲ್ಲೂ ತೋರಿಸೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಬಟ್ ಐ ಪ್ರಾಮಿಸ್, ಈ ವಿಡಿಯೋ ಸಖತ್ತಾಗೇ ಇರುತ್ತೆ. ಓಷನ್ ಒಳಗಡೆ ಎಲ್ಲ ಈ ತರ ಇರುತ್ತೆ ಪ್ರಪಂಚ. ಇಲ್ಲಿ ನೋಡ್ತಾ ಇದ್ದೀರಾ, ಕಾರಲ್ಸ್ ಇದೆ. ಅದು ಓಷನ್ ಒಳಗಡೆ ಇದೇ ರೀತಿ ಇರುತ್ತೆ. ನೀರಿನ ಒಳಗಡೆ ಪ್ರಪಂಚ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಿರಲ್ಲ, ಇದೇ ರೀತಿ ನ್ಯಾಚುರಲ್ ಆಗಿ ಹಿಂಗೆ ಇರುತ್ತೆ ಎಕ್ಸಾಕ್ಟ್ ಆಗಿ. ಇದ್ರ ಬಗ್ಗೆ ಕೇಳಿದೀವಿ, ಕುದುರೆ ತರ ಇರುತ್ತೆ ಇದ್ರ ಶೇಪ್. ಇದು ಸೀ ಹಾರ್ಸ್ ಅನ್ನೋ ಮೀನು. ನಂತರ ಸ್ವಿಮ್ಮಿಂಗ್ ಯಾರಿಗೆಲ್ಲ ಭಯ ಇದೆ ಅವ್ರಿಗೆಲ್ಲ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ಬಂತು ದೊಡ್ಡ ಮೀನು. ಅಬ್ಬಾ, ಬಿಕಾಸ್ ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ, ಭಯ ಇದೆ. ಆದರೆ ಇಲ್ಲಿ ಅದೇ ರೀತಿಯ ಪ್ರಪಂಚ ಇದೆ. ಬೇಬಿ ಮೀನ್ ನೋಡಿ ಎಷ್ಟು ದೊಡ್ಡದಿದೆ. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ, ಬಟ್ ಸಿಕ್ಕಾಪಡೆ ದೊಡ್ಡದಿದೆ. ನನ್ನ ಅರ್ಧ ಜೀವದಷ್ಟಿದೆ ಇದು. ಇದಕ್ಕೂ ಮುಂಚೆ ಹಲವಾರು ಎಕ್ವೇರಿಯಂ ಝೂಗಳಿಗೆ ವಿಸಿಟ್ ಕೊಟ್ಟಿದ್ದೀನಿ. ಸೊ ನನ್ನ ಪ್ರಕಾರ ಎಕ್ವೇರಿಯಂ ಅಂದರೆ ಮಾಮೂಲಿ ಒಂದು ಗ್ಲಾಸ್, ಅದ್ರ ಮಧ್ಯೆ ಮೀನು ಇಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಮೇಲೆ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿಗೆ ತುಂಬಾ ವ್ಯತ್ಯಾಸ ಇತ್ತು. ಎಷ್ಟು ಚೆನ್ನಾಗಿದೆ ಅಂದರೆ ಮೀನುಗಳಿಗೆ ಅವುಗಳ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ದಾರೆ. ಅಷ್ಟೊಂದು ಸುಲಭ ಅಲ್ಲ. ಇಟ್ ಈಸ್ ಸರಿಯಲ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇವಾಗ ಅಟ್ಲಾಂಟಿಕ್ ಕೇವ್ ಅನ್ನೋ ಜಾಗಕ್ಕೆ ಎಂಟ್ರಿ ಕೊಡ್ತಾ ಇದೀವಿ. ಅಂದ್ರೆ ಅಟ್ಲಾಂಟಿಕ್ ಓಷನ್ ಅಲ್ಲಿ ಯಾವ ರೀತಿಯ ಮೀನಿದೆ ಅಂತ ನೋಡೋಣ. ಇಲ್ಲಿ ಮೀನಿನ ಪ್ರಪಂಚ ಮಾತ್ರ ಅಲ್ಲ, ಅದ್ರ ಜೊತೆಗೆ ಹಲವಾರು ಇನ್ಫಾರ್ಮೇಶನ್, ಪ್ರಾಣಿಗಳನ್ನ ಕೂಡ ವಿಟ್ನೆಸ್ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಯಾವ ಮೀನು? ಅಲ್ಲಿ ನೋಡಿ ಏನೇನ್ ಪ್ಲಾಂಟ್ಸ್ ಇದೆ, ಎಷ್ಟು ಚೆನ್ನಾಗಿದೆ. ಮೇಲ್ಗಡೆ ನೀರು, ಪಕ್ಕದಲ್ಲಿ ನೀರು, ಎದುರುಗಡೆ ನೀರು, ಎಲ್ಲ ಕಡೆ ನೀರು. ಒಟ್ನಲ್ಲಿ ನೀರಿನ ಮಧ್ಯ. ಅದು ಬ್ರೇಕ್ ಆದ್ರೆ ಬೇಬಿ ಇವಾಗ ನೀರೆಲ್ಲ ನಮ್ಮ ಮೇಲೆ ಬರುತ್ತೆ ಅಲ್ಲ ಚಿನ್ನಿ? ಚಿನ್ನಿ, ಹೇಗಿದೆ ಈ ಜಾಗ? ಸೂಪರ್ ಆಗಿದೆ. ಇದು ನೀವು, ಇದು ನಾನು, ಇದು ನಾನು. ಇವೆಲ್ಲ ನಮ್ಮ ಫ್ರೆಂಡ್ಸ್. ಚಿನ್ನಿ ಚಿನ್ನಿ ಚಿನ್ನಿ, ನಾನು ಚಿನ್ನಿ. ಈ ಲಾಬ್ಸ್ಟರ್ ತುಂಬ ಎಕ್ಸ್ಪೆನ್ಸಿವ್. 3,000 5,000 ಎಲ್ಲ ಇರುತ್ತೆ ಒಂದೊಂದಕ್ಕೆ. ಅಷ್ಟು ಲಾಬ್ಸ್ಟರ್ನ ಇಲ್ಲಿ ಹಾಕಿದ್ದಾರೆ. ನನಗೊಂದಾದ್ರೂ ಕೊಡ್ರಪ್ಪ. ಇಲ್ಲಿ ನೋಡಿ ಎಷ್ಟಿದೆ, ಭಯಾನಕವಾಗಿದೆ. ಇದು ಕಚ್ಚಿದ್ರೆ ಮುಗೀತು ಅನ್ಸುತ್ತೆ ಕತೆ. ಇದು ನೆಕ್ಸ್ಟ್ ಸೆಕ್ಷನ್, ರಿಂಗ್ ಆಫ್ ಫೈರ್.
ಪೆಸಿಫಿಕ್ ಓಷನ್ ಅಲ್ಲಿ ಈ ತರ ಮೀನುಗಳೆಲ್ಲ ಇರುತ್ತೆ. ವಾಟ್ ಇಸ್ ದಿಸ್? ಇದ್ಯಾವುದು ಇದು? ಇದನ್ನ ಯಾವತ್ತಾದ್ರೂ ನೋಡಿದೀರಾ ನೀವು? ಕಾಣಿಸ್ತಾ ಇದೆಯಾ ನಿಮ್ಗೆ? ರಿಂಗ್ ಆಫ್ ಫೈರ್ ಅಂತ ಪೆಸಿಫಿಕ್ ಓಷನ್ ಅಲ್ಲಿ ವರ್ಲ್ಡ್ 75% ಆಫ್ ವಾಲ್ಕೆನೋಸ್ ಇಲ್ಲೇ ಇರುತ್ತೆ. ಇದು ರಿಯಲ್ ಮಣ್ಣು ಬೇಬಿ. ಹೆಂಗ್ ಮಾಡಿದ್ದಾರೆ? ಇನ್ನೇನು ಬೇಸಿಗೆ ಕಾಲ ಶುರುವಾಯಿತು. ಇಲ್ಲಿ ತುಂಬಾನೇ ಶೆಕೆ ಇರುತ್ತೆ. ಇಂಥ ಟೈಮ್ನಲ್ಲಿ ನೀವು ಅಕಸ್ಮಾತ್ UAEನಲ್ಲಿದ್ದರೆ ಇಂಥ ಇಂಡೋರ್ ಆ್ಯಕ್ಟಿವಿಟೀಸ್ನ ಮಿಸ್ ಮಾಡಲೇಬೇಡಿ. ಈ ಒಂದು ಪ್ರಪಂಚದಲ್ಲಿ ಹಲವಾರು ಮಾಹಿತಿ ಸಿಗುತ್ತೆ, ಅದ್ರ ಜೊತೆಗೆ ಬ್ಯೂಟಿಫುಲ್ ಲೋಕಕ್ಕೆ ಹೋದಂಥ ಅನುಭವನೂ ಆಗುತ್ತೆ. ಚಿಕ್ಕ ಮಕ್ಕಳಾಗ್ಲಿ ಅಥವಾ ದೊಡ್ಡವರಾಗ್ಲಿ ಇಲ್ಲಿ ಬಂದ್ರಂತೂ ಯಾರಿಗೂ ಬೇಜಾರಾಗುವಂಥ ಚಾನ್ಸೇ ಇಲ್ಲ. ಈ ಕಾರ್ ಒಳಗಡೆ ಮೀನಿನ ಪ್ರಪಂಚವನ್ನ ಮಾಡಿದ್ದಾರೆ. ಯಾವ ಮೀನಿದು? ಯಾವ ತರದ್ ಮೀನು? ಏನ್ ಪ್ರಪಂಚ ಇದು? ಮೂನ್ ಜೆಲ್ಲಿ ಫಿಶ್ ಅಂತೆ. ವಾವ್, ಹೆಂಗಿದೆ ಬೇಬಿ ಮೀನು? ಇದರ ಕಣ್ಣು ಬಾಯಿ ಎಲ್ಲ ಎಲ್ಲಿದೆ? ಒಂದು ಕ್ವಿಕ್ ಸಜೆಷನ್, ನೀವು ಅಕಸ್ಮಾತ್ ಇಲ್ಲಿ ಬಂದು ಎಲ್ಲ ಆಕ್ಟಿವಿಟೀಸ್ ನಮ್ಮ ಥರ ಕವರ್ ಅಪ್ ಮಾಡಬೇಕು ಅಂದರೆ ಮುಂಚೆನೇ ಟಿಕೆಟ್ ಬುಕ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಇಲ್ಲಿ ಆರ್ಟಿಕ್ ಬರ್ಡ್ಸ್ಗೆ ಫೀಡಿಂಗ್ ಮಾಡ್ತಾ ಇದ್ದಾರಲ್ಲ, ಈ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಮಾಡೋದಕ್ಕಾಗಿಲ್ಲ, ಯಾಕಂದರೆ ಲಿಮಿಟೆಡ್ ಸೀಟ್ಸ್ ಇತ್ತು. ಸೊ ಮಿಸ್ ಮಾಡ್ಕೊಂಡ್ವಿ. ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದಾರೆ, ಫ್ಲಡ್ಡೆಡ್ ಫಾರೆಸ್ಟ್. ಏನೋ ನನ್ಗೆ ತಿನ್ನಕ್ ಬರ್ತೀಯ ನೀನು? ನನ್ನ ತಿನ್ನಕ್ ಬರ್ತೀಯ? ಕೆಮಿಲಿಯನ್ ಹಾರ್ಬಿಡ್ತು ನನ್ ಮೇಲೆ. ಯಾಕೋ ಗುಂಡ? ಯಾಕೋ ಕೆಮಿಲಿಯನ್ ನನಗೆ ಹಾರ್ಸಕ್ ಬಂತ? ನೀನು ನನ್ ಮೇಲೆನೆ ಹಾರಕ್ ಬಂದ್ಯಾ? ಯಾಕೆ? ಗ್ಲಾಸ್ ಹಾಕಿದಾರೆ ಅಂತ ಗೊತ್ತಾಗಲ್ಲ? ಏನು ಕಚ್ಚಕ್ ಪ್ರಿಪರೇಷನ್? ಬಾಯಿ ಮಾಡೋದ್ ನೋಡಿ ಬೇಬಿ, ಅಮ್ಮ ಅಂತ. ಓಹೋ ಯಾವಾಗ ಇದ್ಯಾವ ಮೀನು? ಲುಕ್ ಆಟ್ ದಿಸ್. ಎಲೆಕ್ಟ್ರಿಕ್ ಈಲ್. ಓ, ಎಲೆಕ್ಟ್ರಿಕ್ ಈಲ್ ಅಂದ್ರೆ ಇದು ತುಂಬಾ ಅಂದ್ರೆ ತುಂಬಾ ಡೇಂಜರಸ್. ಇದು ಯಾಕೆ ಡೇಂಜರಸ್ ಗೊತ್ತಾ? ಇದು ನಮಗೇನಾದ್ರೂ ಅಟ್ಯಾಕ್ ಮಾಡಿದ್ರೆ ಅಪ್ ಟು 500 ವೋಲ್ಟ್ಸ್ ತನಕ ಶಾಕ್ ಕೊಡುವಂತ ಸಾಧ್ಯತೆ ಇದೆ. ವಿಚ್ ಮೀನ್ಸ್ ಈ ಒಂದು ಎಲೆಕ್ಟ್ರಿಕ್ ಶಾಕ್ ಇಂದ ನಾವು ಸಾಯುವ ಸಾಧ್ಯತೆನೂ ಇದೆ, ವಿಚ್ ಇಸ್ ವೆರಿ ಡೇಂಜರಸ್. ಇಲ್ಲಿ ಇವ್ರು ಹೆಂಗ್ ಪ್ಲಾನ್ ಮಾಡಿದಾರೆ ಅಂದ್ರೆ ಬಂದ್ಬಿಟ್ಟು ನಾವು ಸುಮ್ಮನೆ ನೋಡ್ಕೊಂಡು ಹೋಗೋದಲ್ಲ, ಬಟ್ ಇವುಗಳ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಹಲವಾರು ಆಕ್ಟಿವಿಟೀಸ್ನ ನಮಗೋಸ್ಕರ ಪ್ಲಾನ್ ಅಪ್ ಕೂಡ ಮಾಡ್ತಾರೆ. ಅದೇನು ನಾವೇನು ಮಾಡಿದ್ವಿ ಅಂತ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ನೀವಿಲ್ಲಿ ಬರಬೇಕಾದ್ರೆ ಕ್ಲಿಯರ್ ಆಗಿ ಮುಂಚೆನೆ ಟಿಕೆಟ್ ಬುಕ್ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಆಕ್ಟಿವಿಟೀಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಎಲ್ಲದಕ್ಕೂ ವೆರಿ ಲಿಮಿಟೆಡ್ ಸೀಟ್ಸ್. ಇದನ್ನ ಸ್ಕ್ವಿರಿಲ್ ಮಂಕಿ ಅಂತ ಕರೀತಾರೆ. ಸ್ಕ್ವಿರಿಲ್ ತರನೂ ಇದೆ, ಕ್ಯೂಟಾಗಿ ಮಂಗಣ್ಣ ತರನೂ ಇದೆ. ನಾನು ತುಂಬಾ ಭಯ ಪಟ್ಟಿದ್ ನೋಡಿ ಈ ಪ್ರಾಣಿನ. ಮೈಯೆಲ್ಲ ಜುಮ್ ಆಗ್ತಾ ಇದೆ. ನನಗೆ ಗೊತ್ತಿಲ್ಲ, ಇದಾದ್ರೆ ಸಿಕ್ಕಾಬಡೆ ಭಯ ನನಗೆ. ನಾನಂತೂ ಹತ್ರ ಹೋಗಲ್ಲ. ನೋಡಿ, ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಪೈಥಾನ್ ಅಂತ. ಇದು ಅಲ್ಲೆಲ್ಲ ದೂರದಲ್ಲಿದೆ. ತಿಂದಾಕತ್ತ ನಮ್ಮನ್ನೆಲ್ಲ ತಿನ್ನಕ್ಕಾಗಲ್ಲ, ಪ್ರಾಣಿಗಳನ್ನು ತಿನ್ನುತ್ತದೆ. ಪೈಥಾನ್ 7 meters ಲಾಂಗ್, ಮನುಷ್ಯಕ್ಕಿಂತ 4 ಪಟ್ಟು ಉದ್ದಕ್ಕಿರುವಂಥ ಹಾವು. ವರ್ಲ್ಡ್ಸ್ ಲಾರ್ಜೆಸ್ಟ್ ಪೈಥಾನ್ ಇಲ್ಲೇ ಇರೋದು. ಭಯಾನಕವಾಗಿದೆ. ನನಗಂತೂ ಖಂಡಿತವಾಗ್ಲೂ ಭಯ ಆಯಿತು. ಇವಾಗ ಎಡಿಟಿಂಗ್ ಮಾಡಬೇಕಾದ್ರೂ ಮೈ ಜುಮ್ ಅಂತು. ನಿಮ್ಗೇನು ಅನ್ನಿಸ್ತು ಅಂತ ತಿಳಿಸಿ. ಆ್ಯಂಡ್ ಇಲ್ಲಿ ಬಂದರೆ ಹಕ್ಕಿಗಳು ಹಾರಾಡ್ತಾ ಇದೆ. ಅದು ಕೇಜಲ್ಲಲ್ಲ, ಓಪನ್ ಆಗಿ, ಅಂದರೆ ನಮ್ಮೇಲೂ ಬಂದು ಕೂತ್ಕೊಳ್ಳುತ್ತೆ. ಅಂಥ ಅನುಭವಗಳು ಇಲ್ಲಿ ಬಂದಿರುವಂಥ ಹಲವಾರು ವಿಸಿಟರ್ಸ್ಗೆ ಆಗಿದೆ. ಈ ಟಾರ್ಟೈಸ್ ಎಲ್ಲ ನಾವು ಹೋಗ್ಬಿಟ್ಟು ಮುಟ್ಬೋದು ಕೂಡ, ಅಷ್ಟು ಹತ್ರದಿಂದ ನೋಡ್ಬೋದು. ಇದನ್ನ ಯಾವುದೇ ರೀತಿಯ ಕೇಜಲ್ಲಿ ಹಾಕಿಟ್ಟಿಲ್ಲ ಇವರು. ನಾವು ಇಲ್ಲಿ ಬಂದು ಫುಲ್ ಆಕ್ಸೆಸ್ ಪಾಸ್ನ ತಗೊಂಡ್ವಿ. ಅಂದ್ರೆ ಟಿಕೆಟ್ ಪ್ರೈಸ್ ಒಬ್ಬರಿಗೆ 400 ದಿರಮ್ ಆಗುತ್ತೆ. ಪಿರಾಣಾಸ್ ಮೂವೀಸ್ ಅಲ್ಲೆಲ್ಲ ಬಂದಿದೆ, ಒಂದೊಂದ್ಸಲಿ ಮನುಷ್ಯನೆಲ್ಲ ಅಟ್ಯಾಕ್ ಮಾಡಿದೆ ಅಂತ. ಕೆಲವೊಂದು ಇಂಗ್ಲಿಷ್ ಮೂವಿಲೆಲ್ಲ ಇದೆ ನೋಡಿ ಪಿರಾಣ.
ಅತಿ ಪುಟ್ಟ ಪುಟ್ಟ ಮೀನು ಅಂದ್ರೆ ಇದೆ, ಇಷ್ಟಿಷ್ಟೇ ಇದೆ, ಇಷ್ಟಿಷ್ಟು ಇದಾರಲ್ಲ. ಡೈವಿಂಗ್ ಮಾಡ್ತಾ ಇಬ್ರು, ಅವರು ಫಿಶ್ನ ಫೀಡ್ ಮಾಡ್ತಾ ಇದ್ದಾರೆ. ಇಡೀ ವರ್ಷ 4800 ಗಂಟೆ ಅವರು ನೀರಲ್ಲೇ ಅವರ ಸಮಯನ ಕಳೀತಾರೆ. ಈ ಓಷನ್ನ ಕ್ಲೀನ್ ಮಾಡ್ತಾ, ಇಲ್ಲಿರುವಂಥ ಮೀನುಗಳಿಗೆ ಆಹಾರವನ್ನು ಕೊಡ್ತಾ. ನೋಡಿ ಅವ್ರ ಹತ್ರ ಎಷ್ಟು ಮೀನುಗಳು ಹೋಗ್ತಾ ಇವೆ, ಹೆಂಗೆ ಫ್ರೆಂಡ್ಲಿ ಆಗಿದ್ದಾವೆ ಅಂತ. ಸೋ ನೈಸ್, ದಿಸ್ ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನೀರಿನ ಒಳಗಡೆ 4800 ಗಂಟೆ ವರ್ಷದಲ್ಲಿ ಇರ್ತಾರೆ ಅಂದರೆ ಇಟ್ಸ್ ನಾಟ್ ಈಸಿ. ಮೀನುಗಳಿಗೂ ಅವ್ರ ಪರಿಚಯ ಇರೋದ್ರಿಂದ ಅವ್ರು ಬಂದಿದ ತಕ್ಷಣ ಅವ್ರ ಹತ್ರನೇ ಹೋಗುತ್ತೆ. ವಾವ್, ಆ ಒಂದು ಮೀನಲ್ಲಿ ಅವ್ರನ್ನ ಮುದ್ದು ಮಾಡ್ತಾ ಇದೆ. ಮೀನ್ ಬಾಯಿಗೆ ಊಟ ಹಾಕ್ತಾ ಇದ್ದಾರೆ ಅವರು, ಮೀನ್ ಬಾಯಿಗೆ. ನೋಡಿದ್ರಾ? ವಾವ್. ಅಬುದಾಬಿನಲ್ಲಿ ಏನೇನೆಲ್ಲ ಮಾಡ್ತಾರೆ ಅಪ್ಪ, ಏನೇನೆಲ್ಲ ಮಾಡ್ತಾರೆ. ಮಗುಗೆ ಊಟ ಕೊಟ್ಟಂಗೆ ಕೊಡ್ತಾ ಇದ್ದಾರಲ್ಲ. ಮೀನುಗಳು ಎಷ್ಟು ಚೆನ್ನಾಗಿ ಒಬ್ಬರು ಬಂದಮೇಲೆ ಇನ್ನೊಬ್ರು ಬರ್ತಾ ಇದ್ದಾರೆ. ವಾವ್, ಇಲ್ಲಿ ನೋಡಿ ದೊಡ್ಡ ಮೀನು, ಅದಕ್ಕೂ ಬಾಯಿಗೆ ಕೊಡ್ತಾರಲ್ಲ. ಇದು ಸ್ಟಾರ್ ಫಿಶ್ ಅಂತ ಹೇಳ್ತೀವಲ್ಲ, ಅದು ಒಂದೊಂದು ರೀತಿನಲ್ಲಿದೆ. ಇಲ್ಲಿ ಇನ್ನೊಂದು ರೀತಿಯ ಸ್ಟಾರ್ ಫಿಶ್ ಇದೆ. ಸದ್ಯಕ್ಕೆ ನಿಂತಿರೋದು ನೀರಿನಡಿಯಲ್ಲಿ, ಹಾಗಾಗಿ ಹಲವಾರು ಆಲೋಚನೆಗಳು ಬಂತು. ದೀಪನ ಕೇಳಿದಾಗ ಏನು ಹೇಳಿದ್ರು ನೋಡಿ. ಸುತ್ತ ನೀರಿದೆ, ನೀರಿದೆ. ಇವಾಗ ಮೇಲ್ಗಡೆ ಇರೋದು ಏನಾದರೂ ಓಡಿದ್ರೆ ನೀವೇನ್ ಮಾಡ್ತೀರಾ? ಎಲ್ಲಿ ಹೋಗ್ತೀರಾ? ಅಲ್ಲಿ ಓಡೋಗ್ತೀರಾ? ಓಡೋಗ್ತೀರಾ? ಚಿನ್ನ ಟಚ್ ಮಾಡಿ ಮೇಲೆ ಟಚ್ ಆಗುತ್ತಾ ಅಂತ ಗ್ಲಾಸ್? ಜಂಪ್ ಆಗತ್ತಾ? ಎಲ್ಲ ಮೀನುಗಳು ಗುಂಪಲ್ಲೇ ಹೋಗುತ್ತೆ ಅಲ್ಲ ದೀಪು? ಎಲ್ಲಿ ಹೋದ್ರೂ ಗುಂಪಲ್ಲೇ ಸವಾರಿ ಅಲ್ವಾ? ಸಾಮಾನ್ಯವಾಗಿ ಓಷನಲ್ಲಿ ಫ್ಲೈಟ್ ಎಲ್ಲ ಬಿದ್ದಿರುತ್ತಲ್ಲ, ಕ್ರ್ಯಾಶ್ ಆಗುತ್ತಲ್ಲ. ನೋಡಿ ಅಂಥದ್ದೇ ಒಂದು ಸೀನ್ನ ಕ್ರಿಯೇಟ್ ಮಾಡಿದ್ದಾರೆ, ರಸ್ಟ್ ಹಿಡಿದಿರುವಂಥ ಒಂದು ಫ್ಲೈಟ್. ಅಯ್ಯೋ ಪಾಪ. ಎಂಟ್ರಿ ಆಗಬೇಕಾದ್ರೆ ಇಲ್ಲಿ ಫೋಟೋಸ್ ತಗೋತಾರೆ ಆಯಿತಾ. ಆ ಫೋಟೋಸ್ನ ನಮಗೆ ಇಲ್ಲಿ ವ್ಯೂ ಮಾಡಿಸ್ತಾರೆ. ಹಾಗೆಯೇ ಅದನ್ನು ನಮಗೆ ಕೊಡ್ತಾರೆ. ಒಂದು ಫೋಟೋಗೆ 120 ದಿರಮ್ ಆಯಿತಾ. ಅದು ಈ ರೀತಿ ಬರುತ್ತೆ. ನನಗೇನು ಇಷ್ಟ ಇಲ್ಲ ತೊಗೊಳಕ್ಕೆ, ಬಟ್ ದಿಫೋರ್ಗೆ ಬೇಕು ಅಂತ. ಆ್ಯಂಡ್ ಉಳಿದಿರೋದು ಸಾಫ್ಟ್ ಕಾಪಿ ಕೊಡ್ತಾರೆ. ಇಷ್ಟನಾ? ಬೇಕಾ? ಹಾಂ, ಯಾಕೆ ಇಷ್ಟ? ಯಾಕೆ ಇಷ್ಟ? ಮೆಮೊರೀಸ್ ಇಷ್ಟ, ಇನ್ನೇನಿಲ್ಲ. ಸಾಫ್ಟ್ ಕಾಪಿ ಬಂದಿದ್ದೀವಿ ಮೆಮೊರಿ ಇದು ಅಂತ. ಬಿಕಾಸ್ ನೋಡೋದಕ್ಕೆ ಚೆನ್ನಾಗಿರೋ, ಸ್ವಲ್ಪ ಚೆನ್ನಾಗಿರ್ತೀರ, ಪರವಾಗಿಲ್ಲ. ಕಿಡ್ಡಿಶ್ ಥರ ಇದೆ. ಎನಿವೇಸ್, ಈ ಎಂಟೈರ್ ಎಕ್ಸ್ಪೀರಿಯನ್ಸ್ನ ಒಂದು ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗಲೇ ಇಲ್ಲ. ಬಿಕಾಸ್ ಅಷ್ಟು ನೋಡೋದಕ್ಕಿದೆ, ಅಷ್ಟು ತೋರಿಸೋದಕ್ಕಿದೆ ಆ್ಯಂಡ್ ಅಷ್ಟು ಹಂಚ್ಕೊಳ್ಳೋದಕ್ಕಿದೆ. ಇದರ ಪಾರ್ಟ್ 2 ಬರ್ತಾ ಇದೆ, ಬಟ್ ಅದರಲ್ಲಿ ಇನ್ನೂ ವಿಭಿನ್ನ ರೀತಿಯ ಅನುಭವನ ಹಂಚ್ಕೋತೀನಿ. ಐ ಹೋಪ್ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಅಲ್ಲಿ ನಿಮ್ಮ ಕನೆಕ್ಟನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.